ನಮಸ್ಕಾರ ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಿಮ್ಮ ಅಡುಗೆ ಮನೆಯನ್ನು ಇನ್ನಷ್ಟು ರುಚಿಕರವಾಗಿಸಲು ನಮ್ಮ ಜೊತೆ ಇವತ್ತು ಇದ್ದಾರೆ ಶ್ರೀಮತಿ ವೀಣಾ ಅವರು ಯಾವ ರೆಸಿಪಿಯೊಂದಿಗೆ ಬಂದಿದ್ದಾರೆ ಅಂತ ನೋಡೋಣ. ಬನ್ನಿ ಅವರ ಜೊತೆನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಇವತ್ತು ಯಾವ ಒಂದು ಒಳ್ಳೆ ರೆಸಿಪಿ ಒಂದಿಗೆ ಬಂದಿದ್ದೀರಿ? ನಾನಂದ್ರೆ ಈಗ ಸ್ವಲ್ಪ ಮಳೆ ಬೀಳ್ತಾ ಉಂಟು. ಹೌದು. ಸ್ವಲ್ಪ ಚಟ್ಪಟ ಚಾಟ್ ತಿನ್ನುವಂತ ಆಗ್ತದೆ ಸಂಜೆ ಹೊತ್ತಲ್ಲಿ. ಹಾಗಾಗಿ ನಾನು ಬಾಬಿ ಚಾಟ್ ಅಂತೆ. ಬಾಬಿ ಚಾಟ್. ಓಕೆ, ರೈನಿ ಸೀಸನ್ಗೆ ಒಳ್ಳೆ ರೆಸಿಪಿ. ಒಂದು ಇಂಟ್ರೆಸ್ಟ್ ಆಗ್ತದೆ. ಇನ್ನೊಂದು ಮ್ಯಾಮ್ ರೆಸಿಪಿ? ಇನ್ನೊಂದು ಈಗ ಫ್ರೆಂಚ್ ಫ್ರೈಸ್ ಹಾಗೆ ಬರ್ತದಲ್ವಾ, ಹಾಗೆ ರೈಸ್ ಫ್ರೈಸ್ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಮಕ್ಕಳಿಗೆ ಇದ್ದದ್ರಲ್ಲಿ ರೈಸ್ ಫ್ರೈಸ್. ಓಕೆ, ಸೊ ಒಳ್ಳೆ ರೆಸಿಪೀಸ್ ಎರಡು ಕಡೆ. ಅಡುಗೆ ಮನೆಗೆ ಹೋಗೋಣ. ಆಯ್ತು, ಬನ್ನಿ ಮೇಡಮ್. ಎಸ್ ಮೇಡಮ್, ಫಸ್ಟ್ ಈಗ ಯಾವುದು ಮಾಡ್ತಿದ್ದೀರಾ? ನಾನು ಬಾಬಿ ಚಾಟ್ ಅಂತ ಹೇಳಿ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡುವ. ಗ್ಯಾಸ್ ಹಚ್ಚಿ. ಓಕೆ, ಮೊದಲಿಗೆ ಡೀಪ್ ಫ್ರೈ ಮಾಡಿ. ಓಕೆ, ಬಾಣಲೆ ಮತ್ತು ಗ್ಯಾಸ್ ಹಚ್ಚಿ. ನೆಕ್ಸ್ಟ್ ಎಣ್ಣೆ ಹಾಕಿ ಡೀಪ್ ಫ್ರೈ ಅಲ್ವಾ. ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಓಕೆ, ಸ್ವಲ್ಪ ಬಿಸಿ ಆಗಲಿ. ಸೊ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಳ್ಳೆ ಯೂಸ್ ಮಾಡ್ಕೊಳ್ಬಹುದು ನಾವು. ದಿಢೀರ್ ಅಂತ ಆಗುತ್ತೆ. ಸೊ ಇದನ್ನು ಜಟ್ಪಟ್ ಅಂತ ಮಾಡ್ಕೊಳ್ಳಿ. ಹೌದು, ಚಟ್ಪಟ್. ಸೊ ಹೆಚ್ಚಾಗೀಗ ಯಾರು ಸಿಂಪಲ್ ಅಂದ್ರೆ ಈಸಿಯಾಗಿ ಯಾವುದು ಮಾಡ್ಕೊಳ್ಳಿಕ್ಕೆ ಅಂದ್ರೆ ಮಕ್ಕಳು ಅದೇ ಸಿಂಪಲ್ ಆಗಿ ಈಸಿಯಲ್ಲೇ ಒಳ್ಳೆ ರುಚಿ ಬೇಕಂತ ಕೇಳ್ತಾರೆ. ಹಾಗಾಗಿ ಇದೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ಆ ಥರ ನಾವು ಕೂಡ ಹಾಗೇನೆ, ಯಾವುದು ಬೇಗ ಆಗ್ತದೆ ಅದನ್ನು ಮಾಡ್ಕೊಳ್ಬೋದು. ಹಾಗೆ ಅಂದ್ರೆ ಈಗ ಟೈಮ್ ಕೂಡ ಹಾಗೆ, ಯಾರಿಗೂ ಟೈಮ್ ಇಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಕುಕಿಂಗ್ ಆದಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಇರಬೇಕು, ಟೇಸ್ಟಿಯಾಗಿ ಸಹ ಇರಬೇಕು. ಅದು ಕೂಡ ಇನ್ಕ್ಲೂಡ್ ಆಗಬೇಕು. ಇದು ನಮ್ಮ ಸೌತ್ ಕೇಂದ್ರದಲ್ಲಿ ಬೋಟಿ ಅಂತ ಹೇಳ್ತಾರೆ. ಸೊ ಮುಂಚೆ ಅಂದ್ರೆ ಸಣ್ಣ ಇರುವಾಗ ಕೈಗೆಲ್ಲ ಹೀಗೆ ಅದು ರೆಡಿಮೇಡ್ ಮಾಡಿದ್ದೆ ಅಂಗಡಿಯಲ್ಲಿ ಸಿಕ್ತಿತ್ತು. ಅದೊಂದು ಖುಷಿಯೇ ಬೇರೆ. ಸ್ವಲ್ಪ ಸ್ಲೋ ಮಾಡಬೇಕಾ? ಮೀಡಿಯಂ ಫ್ಲೇಮಲ್ಲಿ. ಕಲರ್ ಎಲ್ಲೋ ಆ್ಯಂಡ್ ವೈಟ್. ತುಂಬ ಕಲರ್ ಸಹ ಸಿಗತ್ತೆ. ಕಲರ್ಫುಲ್ ಆಗಿದ್ರೆ ಸ್ವಲ್ಪ ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ. ಇದೊಂದು ಸೈಡಲ್ಲಿ ಇಡುವ. ನೆಕ್ಸ್ಟ್ ಇದು ಇನ್ನು ಪ್ರೊಸೀಜರ್ ಇರೋದು ಅದಕ್ಕೆ ಸ್ಟಫಿಂಗಿಗೆ. ಓಕೆ, ಸ್ಟಫಿಂಗಿಗೆ ನಾನು ಇಲ್ಲಿ ಬಾಯ್ಲ್ಡ್ ಪೊಟ್ಯಾಟೊ ತಗೊಂಡಿದ್ದೇನೆ, ಬಟಾಟೆ. ಓಕೆ, ಬಾಯ್ಲ್ ಮಾಡಿದ್ದು. ಓಕೆ, ಸ್ಮ್ಯಾಶ್ ಮಾಡುವ. ಕೈಯಿಂದ ಸಹ ಮಾಡ್ಬೋದು, ಇಲ್ಲ ಸ್ಮ್ಯಾಶರಿಂದ ಸಹ ಮಾಡ್ಕೊಳ್ಬೋದು. ನಾನೀಗ ಕೈಯಲ್ಲಿ ಮಾಡ್ತಾ ಇದ್ದೇನೆ. ಸೊ ಬಾಯ್ಲ್ಡ್ ಮಾಡಿದ್ರಿಂದ ಅದು ಸ್ವಲ್ಪ ಸಾಫ್ಟ್ ಇರುತ್ತೆ. ನೋಡಿ, ಇದು ಆಗಿದೆ ನೋಡಿ. ಸ್ಪೂನ್ ಕೊಡಿ. ಸ್ವಲ್ಪ ಅದು ಅಗತ್ಯಕ್ಕೆ ತಕ್ಕಷ್ಟು ನೀರುಳ್ಳಿ. ಓಕೆ, ಸರಿ. ಚಾಟ್ ಪೌಡರ್. ಓಕೆ, ಕೊರಿಯಂಡರ್ ಪೌಡರ್. ಸ್ವಲ್ಪ ಹೀಂಗು. ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಯಾಕಂದರೆ ಇದಕ್ಕೆ ನಾವು ಸಾಸ್ ಎಲ್ಲ ಹಾಕಲಿಕ್ಕೆ ಉಂಟು. ಇದು ಚಿಲ್ಲಿ ಪೇಸ್ಟ್ ಅಂತ ಹೇಳ್ತಾರಲ್ಲ, ಮೆಣಸು ಹಸಿಮೆಣಸನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಓಕೆ, ಇದು ಚಟ್ಪಟ ಚಟ್ನಿ. ಓಕೆ, ಇದನ್ನಂದ್ರೆ ಮಾಡ್ಕೊಂಡದ ಇಲ್ಲ ರೆಡಿಮೇಡ್ ಆಗಿ ಸಿಗುತ್ತೆ? ರೆಡಿಮೇಡ್ ಸಹ ಸಿಗ್ತದೆ, ಮನೇಲಿ ಸಹ ಮಾಡ್ಕೊಳ್ಬೋದು. ಮಿಂಟ್, ಕೊರಿಯನ್ ಲೀಫ್ ಎಲ್ಲ ಚಟ್ಪಟ ಅಂತ ಹೇಳಿ ಮಾಡಿ. ಓಕೆ, ಇದು ಟ್ಯಾಮ್ರಿಡ್ ಚಟ್ನಿ. ಓಕೆ, ಅದು ಎರಡು ಇಂಗ್ರೀಡಿಯೆಂಟ್ ಅದು ಮೇನ್, ಆವಾಗಲೇ ಅದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಇದು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡುವ. ಓಕೆ, ರುಚಿಗೆ ಸ್ವಲ್ಪ ಕೊರಿಯಂಡರ್. ಇದೆಲ್ಲ ಕೈಯಲ್ಲೇ ನಾವು ಇಷ್ಟೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ,
ನಾವು ಚಾಟ್ಸ್ ಅಂದರೆ ಪಾನಿಪುರಿ, ಶೇವ್ ಪುರಿ ಆ ಥರನೇ ಇಡ್ತೇವೆ. ಸೊ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲೇ. ಅದು ಮನೆಯಲ್ಲಿ ಸಹ ನೋಡಿ ಇದು ಆಗಿದೆ. ಎಸ್, ಓಕೆ. ಈಗ ನಾವು ಬೋಟಿ ಇದು ಮಾಡಿದ್ದೇವಲ್ಲ, ಓಕೆ ಓಕೆ, ಅದರೊಳಗೆ ಈಗ ಸ್ಟಫಿಂಗ್ ಮಾಡಿ. ಓಕೆ, ಹಾಂ, ಈ ರೀತಿ ಬರುತ್ತೆ. ನೀವು ತಿಂತಿದ್ದೀರಾ? ಇಲ್ಲ, ಇದು ಫಸ್ಟ್ ಟೈಮ್ ಟ್ರೈ ಮಾಡಿ. ನೀವು ಹೇಳುವಾಗಲೇ ನನಗೆ ಆಯ್ತು ಇದು ಯಾವ ರೀತಿ ಇರ್ಬೋದು ಅಂತ. ಸ್ವಲ್ಪ ಕೆಲಸ ಇರ್ತದೆ ಸ್ಟಫ್ ಮಾಡಲಿಕ್ಕೆ. ಓಕೆ, ಪ್ಲೇಟ್ ಕೊಡಿ ನನಗೆ. ಸ್ವಲ್ಪ ಸ್ಟಫಿಂಗ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಮಾಡಬೇಕು, ಇಲ್ಲದ್ರೆ ಅದು ಕ್ರ್ಯಾಕ್ ಆಗುತ್ತೆ. ಇದು ಈಗಲೇ ಎನಿಸುವಾಗ ಅಂದರೆ ಹೊರಗಿಂದ ಸ್ವಲ್ಪ ಕ್ರಿಸ್ಪಿನೆಸ್, ಒಳಗಡೆ ಒಂದು ಇದು ಸ್ಟಫಿಂಗ್ ಪೊಟ್ಯಾಟೋದು ಏನೋ ಡಿಫ್ರೆಂಟ್ ಬರ್ಬೋದು ಟೇಸ್ಟ್. ಹಾಗೆ ವೇಟ್ ಮಾಡಿ. ಓಕೆ, ಇದು ನಿಮಗೆ ಪಾನಿಪುರಿ ಟೈಪಲ್ಲಿ ಬರ್ತದಲ್ಲ, ಗೋಲ್ಗಪ್ಪಾಸ್. ಓಕೆ, ಆ ಥರ ಬರುತ್ತೆ. ನೋಡಿ ಆಗಿದೆ, ಇದು ಆಲ್ಮೋಸ್ಟ್ ಆಗಿದೆ, ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾವು ಇನ್ನು ತಿನ್ನಲಿಕ್ಕೆ ರೆಡಿ ಆಗಿದೆ. ಇದು ನೆಕ್ಸ್ಟ್ ಪ್ರೊಸೀಜರ್ ನಮಗೆ. ನಾನು ಸೇವ್ ತೊಗೊಂಡಿದ್ದೇನೆ, ಬಾಂಬೆ ಸೇವ್ ಅಂತ ಹೇಳಿ. ಓಕೆ, ಅದರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಹ ಬರ್ತದೆ. ಈ ಸೇವ್ ಪುರಿ, ಪಾನಿಪುರಿ ಅಂತ ಎಲ್ಲ ಹೇಳ್ತಾರೆ. ಹೌದು ಹೌದು. ಸೊ ಅದರ ಬದಲು ನಾವು ಮನೆಯಲ್ಲಿ ಹೆಲ್ದಿಯಾಗಿ ಇದನ್ನೇ ಮಾಡ್ಕೊಳ್ಬೋದು. ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಮಕ್ಕಳಿಗೆ ಕೂಡ ಈ ಲೇಸ್, ಕುರ್ಕುರೆ ಆ ಥರ ಬದಲು ಇದನ್ನೆಲ್ಲ ಮಾಡ್ಬೋದು ದಿಢೀರ್ ಅಂತ. ಹೌದು, ಇದನ್ನೇ ನಾವು ಹೀಗೆ ಮಾಡ್ಬೇಕಂತ ಇಲ್ಲ. ಈ ಪುರಿ ಅಂತ ಸಿಗತ್ತೆ ಅಲ್ವಾ, ಪಾನಿಪುರಿ, ಅದು ಸಹ ಸೇಮ್ ಇದೇ ಟೈಪಲ್ಲಿ ಮಾಡಿ ಕ್ರಶ್ ಮಾಡಿ ಹಾಕಿ ಓಕೆ ಕೋಲ್ಕತ್ತಾ ಚಾಟ್ ಅಂತ ಸಹ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಪಾಮ್ಗ್ರೆನೇಟ್, ದಾಳಿಂಬೆ ಅಂತ ಹೌದು ಅದನ್ನೆಲ್ಲ ಹಾಕಬೇಕು ಸ್ವಲ್ಪ. ಅಂದರೆ ಮನೆಯಲ್ಲಿ ಒಂದು ವಸ್ತು ಇದ್ರೆ ಏನು ಬೇಕಾದರೂ ಗೃಹಿಣಿಯವರು ಮಾಡ್ಬೋದು. ಓಕೆ, ಸ್ವಲ್ಪ ಗೊತ್ತಿದ್ರೆ ಮಾಡ್ಕೊಳ್ಬೋದು. ಹಾಗೆ ಇದು ರೆಡಿ ಆಗಿದೆ. ಓಕೆ, ಸ್ಪೂನ್ ಕೊಡಿ. ಇದಕ್ಕೆ ಸಾಸ್. ಓಕೆ, ಬಾಬಿ ಚಾಟ್ ಅಂತೇಳಿ ಸವಿಯಲು ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಮಾಡಿಕೊಂಡಂಥ ರೀತಿ, ಇದು ಪ್ರೆಸೆಂಟೇಷನ್ ಎಲ್ಲ ಸೂಪರ್ಬ್ ಆಗಿದೆ. ನೋಡುವಾಗಲೇ ಯಮ್ಮಿ ಅಂತ ಅನಿಸ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಚಾಟ್ ಪ್ರಿಯರಿಗಂತೂ ಇದಂತೂ ಸೂಪರ್ಬ್ ಡಿಲೀಷಿಯಸ್ ಡಿಶ್ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬಾಬಿ ಚಾಟ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಬೋಟಿಯನ್ನು ಕರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಹೆಚ್ಚಿದ ಈರುಳ್ಳಿ, ಚಾಟ್ ಮಸಾಲಾ ಪುಡಿ 1 ಚಮಚ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಚಿಟಿಕೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪೇಸ್ಟ್ ಅರ್ಧ ಚಮಚದಷ್ಟು, ಚಟ್ಪಟ ಚಟ್ನಿ 2 ಚಮಚ, ಹುಣಸೆ ಹಣ್ಣಿನ ಚಟ್ನಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕರಿದಿಟ್ಟ ಬೋಟಿಯೊಳಗೆ ತಯಾರಿಸಿದ ಹೂರಣವನ್ನ ತುಂಬಿ ಸೇವ್ ನಲ್ಲಿ ಅದ್ದಿಕೊಳ್ಳಿ. ಮೇಲಿನಿಂದ ಟೊಮ್ಯಾಟೊ ಕೆಚಪ್ ಉದುರಿಸಿ ಸರ್ವ್ ಮಾಡಿ. ಯಮ್ಮಿ ಬಾಬಿ ಚಾಟ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.